ನಮಸ್ಕಾರ. ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮತ್ತು ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಆರೋಗ್ಯ ಮಂಥನ ಕಾರ್ಯಕ್ರಮ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಅಲ್ಮಾಸ್ ತರನ್ನಂ ಅವರು ಈ ಒಂದು ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿರುವರು. ಅವರು ಇವತ್ತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಡಾಕ್ಟರ್, ನಿಮಗೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಇವತ್ತು ಮಕ್ಕಳಲ್ಲಿ ಏನು ರೋಗನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಬಗ್ಗೆ ಏನು, ಮತ್ತು ಅದಕ್ಕೆ ಆಯುರ್ವೇದ ಮತ್ತು ಆಯುರ್ವೇದ ಶಾಸ್ತ್ರದಲ್ಲಿ ಇರುವಂಥ ಉಲ್ಲೇಖಗಳೇನು, ಎಲ್ಲ ವಿಚಾರಗಳನ್ನು ಡಾಕ್ಟರ್ ಇವತ್ತು ನಮ್ಮ ಜೊತೆಗೆ ಮಾತಾಡಲಿಕ್ಕಿದ್ದಾರೆ. ಇವತ್ತು ಈ ಒಂದು ಕೋವಿಡ್ನ ಸಂದರ್ಭದಲ್ಲಿ ಕೂಡ ಮಕ್ಕಳಲ್ಲಿ ಈ ಒಂದು ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸೋ ಬಗ್ಗೆ ಜನರಲ್ಲಿ ಕೂಡ ಒಂದು ಹೆಚ್ಚಿನ ಕಾಳಜಿ ಕೂಡ ಇದೆ. ಇಂಥ ಸಂದರ್ಭದಲ್ಲಿ ಡಾಕ್ಟರ್ ಈ ಒಂದು ವಿಚಾರವನ್ನು ಇವತ್ತು ಮಾತಾಡಲಿಕ್ಕಿದ್ದಾರೆ. ಎಸ್ ಡಾಕ್ಟರ್, ನಾನು ಮೊದಲಾಗಿ ನಿಮ್ಮ ಹತ್ರ ಕೇಳುವಂಥ ಪ್ರಶ್ನೆ, ಮಕ್ಕಳಲ್ಲಿ ಏನು ಈ ಒಂದು ರೋಗ ನಿರೋಧಕ ಶಕ್ತಿ ಇದನ್ನು ವೃದ್ಧಿಸುವ ಬಗ್ಗೆ ಆಯುರ್ವೇದ ಶಾಸ್ತ್ರ ಅಥವಾ ನಿಮ್ಮ ವೈದ್ಯಕೀಯ ಪರಿಭಾಷೆಯಲ್ಲಿ ನೀವು ಏನೆಲ್ಲ ಮಾಡಬೇಕು ಮತ್ತು ಏನು ಹೇಳಲಿಕ್ಕೆ ಬಯಸ್ತೀರಿ ಆರಂಭದಲ್ಲಿ? ಸೊ ಆಯುರ್ವೇದದು ಒಂದು ಗುರಿ ಇದೆ, ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಂ ಆತುರಸ್ಯ ವಿಕಾರ ಪ್ರಶಮನಂ ಅಂತೇಳಿ. ಒಬ್ಬ ವ್ಯಕ್ತಿ ಸ್ವಸ್ಥವಾಗಿರ್ತಾನೆ, ಅವನಿಗೆ ಯಾವುದೇ ಕಾಯಿಲೆ ಇರುವುದಿಲ್ಲ. ಅಂತ ವ್ಯಕ್ತಿ ವಯಸ್ಸಾದಾಗೆ ಅವನ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕು. ಇದೇ ಆಯುರ್ವೇದದ ಮೊದಲನೆಯ ಗುರಿ, ಸುಸ್ಥಿರವಾದಂಥ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು. ಹೌದು, ಇದು ಆಯುರ್ವೇದದ ಮೊದಲನೆಯ ಗುರಿ. ಈಗ ಮಕ್ಕಳಲ್ಲಿ ಈಗ ನಾವು ಏನು ಈ ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವುದು ಅಥವಾ ಅದನ್ನು ವೃದ್ಧಿಸುವುದು, ಅದರ ಬಗ್ಗೆ ನೀವು ಏನು ಹೇಳ್ತೀರಿ? ಸೊ ಮಕ್ಕಳಲ್ಲಿ ವಿಶೇಷವಾಗಿ ಆಯುರ್ವೇದ ನಮ್ಮ ಬಾಲರೋಗ ವಿಶೇಷದಲ್ಲಿ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ಬಾಲಂ ಅಪರಿಪಕ್ವ ಧಾತುಂ ಅಜಾತ ವ್ಯಂಜನಂ ಸುಕುಮಾರಂ ಅಕ್ಲೇಶಸಂ ಅಸಂಪೂರ್ಣ ಬಲಂ ಅಂತೇಳಿ. ಇದರ ಅರ್ಥ ಏನಂತ ಹೇಳಿದ್ರೆ, ಈ ಬಾಲ್ಯಾವಸ್ಥೆ ಏನಿದೆ ಅದರಲ್ಲಿ ಮಕ್ಕಳ ಧಾತು ಅಂತ ಹೇಳಿದ್ರೆ ಈ ರಸಧಾತು ಅಥವಾ ರಕ್ತಧಾತು, ಮಾಂಸಧಾತು ಅಂತ ಹೇಳ್ತೇವೆ ನಾವು, ಸಿಸ್ಟಮ್ಸ್ ಅಂತ ಹೇಳ್ತೇವೆ, ಸ್ಕೆಲಿಟಲ್ ಸಿಸ್ಟಮ್ಸ್ ಅಂತ ಹೇಳ್ತೇವೆ. ಅದು ಬಹಳಷ್ಟು ಇನ್ನೂ ಡೆವಲಪಿಂಗ್ ಸ್ಟೇಜ್ ಅಲ್ಲಿ ಇರ್ತದೆ, ತುಂಬಾ ಇಮ್ಮೆಚೂರ್ ಆಗಿರ್ತದೆ. ಇವಾಗ ಉದಾಹರಣೆಗೆ ಅವರಲ್ಲಿ ಫ್ರಾಕ್ಚರ್ಸ್ ಆದ್ರೆ ಕೂಡ ಬೋನ್ ಜಾಸ್ತಿ ಗಟ್ಟಿ ಇರುವುದಿಲ್ಲ, ಗ್ರೀನ್ ಸ್ಟಿಕ್ ಫ್ರಾಕ್ಚರ್ ಅಂತ ಆಗ್ತದೆ. ಬಹಳಷ್ಟು ಬೇಗ ಹೀಲ್ ಕೂಡ ಆಗ್ತದೆ, ಬೇಗ ಗುಣ ಆಗ್ತದೆ. ಹೌದು, ಇದರಿಂದ ಏನಾಗ್ತದೆ ಅಂದ್ರೆ ಈ ರೋಗ ನಿರೋಧಕ ಶಕ್ತಿಯು ಮಕ್ಕಳಲ್ಲಿ ಬೆಳೀತಾ ಇರ್ತದೆ, ಬಲ ಅಸಂಪೂರ್ಣವಾಗಿರ್ತದೆ. ಹಾಗಾಗಿ ಈ ರೋಗ ನಿರೋಧಕ ಶಕ್ತಿ ಮಕ್ಕಳಲ್ಲಿ ಏನ್ ಪ್ರಯೋಜನಕಾರಿ ಆಗ್ತದೆ ಅಂತ ಹೇಳಿದ್ರೆ, ಅವರ ಮೈ ಬಣ್ಣ, ಹಾಗೆ ಮೆದುಳು ಬೆಳವಣಿಗೆ, ಅವರ ಧ್ವನಿಯನ್ನು ಸ್ಪಷ್ಟತೆ ಮಾಡೋದು, ಬುದ್ಧಿಶಕ್ತಿ ಇನ್ಕ್ರೀಸ್ ಮಾಡೋದು ಅಂತ ಕೆಲಸಗಳನ್ನು ಮಾಡ್ತದೆ. ಈ ರೋಗ ನಿರೋಧಕ ಶಕ್ತಿ ಕೂಡ ನಾವು 3 ಬಗೆಯಲ್ಲಿ ನೋಡ್ಬೋದು. ಮೊದಲನೇದಾಗಿ ಅಂದ್ರೆ ಸಹಜ ಅಂತೇಳಿ, ನಾವು ರೋಗ ನಿರೋಧಕ ಶಕ್ತಿಯನ್ನು ವ್ಯಾಧಿ ಕ್ಷಮತ್ವ ಅಂತ ಸಹ ಹೇಳ್ತೇವೆ, ಬಲ ಅಂತ ಸಹ ಹೇಳ್ತೇವೆ. ಸೊ ಸಹಜ ಬಲ ಅಂತ ಹೇಳಿದ್ರೆ ಅದು ಹುಟ್ಟಿದಿಂದಲೇ ಸಿಗುವಂತ ಶಕ್ತಿ, ಬೈ ಬರ್ತ್ ಬರ್ತದೆ. ಹೌದು, ಇದು ಎಲ್ಲರಲ್ಲಿ ಕಂಡು ಬರ್ತದೆ. ಸೊ ಬಟ್ ಇದರಲ್ಲೂ ಮೇಲೂ ಅದು ಬಹುಶಃ ತಾಯಿಯ ಆರೋಗ್ಯ ಕೂಡ ಅದಕ್ಕೆ ಕಾರಣವಾಗಿರಬಹುದು. ಖಂಡಿತವಾಗಿ ಇದು ಡಿಪೆಂಡ್ ಆಗ್ತದೆ ತಾಯಿಯ ಆರೋಗ್ಯ ಮೇಲೆ. ಅವ್ರು ಗರ್ಭಿಣಿ ಆದಾಗ ಎಂತ ಆಹಾರ ತಗೊಂಡಿದ್ದಾರೆ, ಹೇಗೆ ಅವರ ಕಂಡೀಷನ್ ಇತ್ತು, ಅದಕ್ಕೆ ನಾವು ಹೇಳೋದು ಸಹಜ ಬಲ ಅಂತೇಳಿ. ಇನ್ನೊಂದು ಟೈಪ್ ಬಲ ಏನಂತ ಹೇಳಿದ್ರೆ ಕಾಲಜ, ಅದು ಸೀಸನ್ ವೈಸ್ ನಮಗೆ ಬರುವಂತದ್ದು, ಬೇರೆ ಬೇರೆ ಋತುಗಳು. ಹೌದು, ಎಕ್ಸಾಕ್ಟ್ಲಿ ಋತು ಆಗಿರ್ತದೆ. ಹಾಗೆ ಮಗು ಬೆಳೆಯುವ ಹಾಗೆ ಒಂದೊಂದು ಪರ್ಟಿಕ್ಯುಲರ್ ಏಜ್ ಅಲ್ಲಿ ಒಂದೊಂದು ಇಮ್ಯುನಿಟಿ ಮಗುವಿಗೆ ಸಿಗ್ತದೆ. ಇದಕ್ಕೆ ನಾವು ಹೇಳೋದು ಕಾಲಜ ಅಂತೇಳಿ. ಉದಾಹರಣೆ ನಾನು ಹೇಳಿದ್ರೆ, ಈಗ 5 ವರ್ಷ ನಂತರ ಪೋಲಿಯೋ ವೈರಸ್ ಮಕ್ಕಳಿಗೆ ಸೋಂಕು ತಾಗುದಿಲ್ಲ. ಯಾಕೆಂದ್ರೆ ಆ ಏಜ್ ಅಲ್ಲಿ ಮಕ್ಕಳು ವ್ಯಾಧಿ ಕ್ಷಮತ್ವವನ್ನು ಗಟ್ಟಿ ಮಾಡ್ಕೊಳ್ತಾರೆ, ರೋಗ ನಿರೋಧಕ ಶಕ್ತಿ ವೃದ್ಧಿಸಿರುತ್ತೆ. ಹೌದು, ಅದೇ ರೀತಿ ಮೀಸಲ್ಸ್ ಅದು ದೊಡ್ಡ ಮಕ್ಕಳಲ್ಲಿ ಕಾಣುವುದಿಲ್ಲ. ಇದಕ್ಕೆ ಹೇಳುವುದು ನಾವು ಕಾಲಜ. ಇನ್ನೊಂದು ಲಾಸ್ಟಿಗೆ ಬರುವುದು ಯುಕ್ತೀಕೃತ ಅಂತ ಹೇಳಿದ್ರೆ, ನಾವು ಕೆಲವೊಂದು ಆಹಾರದ ಮೂಲಕ ಅಥವಾ ಚಟುವಟಿಕೆ, ಯೋಗ ಆಗ್ಲಿ, ಕೆಲವು ಔಷಧಿ ಕೂಡ ಇದೆ, ಅದರ ಮೂಲಕ ನಾವು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದು. ನೀವಾಗ ಎಷ್ಟು ವಯಸ್ಸಿನ ತನಕ ಅವರನ್ನು ಮಕ್ಕಳು ಅಂತ ಕನ್ಸಿಡರ್ ಮಾಡ್ತೀರಿ ಅಂದಾಜು? ನಾವೊಂದು 16 ಇಯರ್ಸ್ ತನಕ. ಹೌದು. ಇವಾಗ ಆಹಾರದ ವಿಚಾರ ನೀವು ಮಾತಾಡಿದ್ರಿ, ಅಂದ್ರೆ ಒಟ್ಟು ನಾವು ಜೀವನ ಶೈಲಿ ಮತ್ತು ಆಹಾರ ಪದ್ಧತಿ ಅಂತ. ಹೌದು, ಚಟುವಟಿಕೆ ಕೂಡ. ಎಸ್, ಯಾವ ರೀತಿಯ ಚಟುವಟಿಕೆ ಬೇಕು, ಯಾವ ರೀತಿಯ ಆಹಾರ ಪದ್ಧತಿ ಬೇಕು, ಯಾವ ರೀತಿಯ ಜೀವನ ಶೈಲಿ ಬೇಕು ಮಕ್ಕಳಿಗೆ? ಈಗ ಆಹಾರ ಪದ್ಧತಿ ಹೇಳಿದ್ರೆ ನಾವು ಮಕ್ಕಳಲ್ಲಿ ನಾವು
ಮಕ್ಕಳೇ ಆಗಲಿ ದೊಡ್ಡವರಾಗಲಿ, ಬಟ್ ಮಕ್ಕಳಲ್ಲಿ ಸ್ಪೆಸಿಫಿಕ್ ಆಗಿ ನಾನು ಹೇಳ್ತೇನೆ, ಸಾತ್ಮೆ ಆಹಾರವನ್ನು ನೀಡಬೇಕು. ಸಾತ್ಮೆ ಅಂತ ಹೇಳಿದರೆ ನಮಗೆ ಸೂಟ್ ಆಗುವಂಥದ್ದು, ನಮಗೆ ಸೂಟ್ ಆಗುವಂಥದ್ದು. ಮತ್ತು ಆಹಾರದಲ್ಲಿ ಷಡ್ರಸಯುಕ್ತ ಆಹಾರ ಇರಬೇಕು ಯಾವತ್ತು. ಮಕ್ಕಳಿಗೆ ಯೂಶ್ವಲಿ ಮಧುರ ರಸ ಅಂದರೆ ಸಿಹಿ ಟೇಸ್ಟ್ ತುಂಬ ಇಷ್ಟ, ಅದು ಅವರಿಗೆ ಸೂಟೇಬಲ್ ಕೂಡ, ಸಾತ್ಮೆ ಆಗಿರ್ತದೆ. ಕೆಲವೊಮ್ಮೆ ಮಕ್ಕಳಿಗೆ ಕೂಡ ಹೇಳ್ತಾ ಇರ್ತಾರೆ. ಹೌದು, ಯಾವ ರೂಪದಲ್ಲಿ ಸಿಹಿ ತಿನ್ನಬೇಕು ಅದು ಪ್ರಮುಖ, ಯಾವ ರೂಪದಲ್ಲಿ ತಿನ್ನಬೇಕು ಅದು ಪ್ರಮುಖ. ಈಗ ಸಿಹಿ ಅಂತ ಹೇಳಿದರೆ ನಾನು ಒಂದು ಬೆಸ್ಟ್ ಎಕ್ಸಾಂಪಲ್ ಹೇಳ್ತೇನೆ. ಅನ್ನ ಒಂದು ಬೆಸ್ಟ್ ಆಹಾರ, ಅದು ಮಕ್ಕಳಿಗೆ ಸೂಟೇಬಲ್ ಕೂಡ. ಅನ್ನ, ಹಾಲು, ಒಂಚೂರು ಬೆಲ್ಲ, ಈ ರೀತಿ ಮಧುರ ಆಹಾರವನ್ನು ಮಕ್ಕಳಿಗೆ ಕೊಡುವಂಥದ್ದು. ಅದೇ ರೀತಿ ಗೋಧಿ ಕೊಡ್ಬೋದು, ಬಾರ್ಲಿ ಕೊಡ್ಬೋದು, ಅವೆಲ್ಲ ಆ ರೀತಿ ಮಧುರ ಆಹಾರವನ್ನು ನಾವು ಕೊಡಬೇಕಂತ. ಹಾಗೆ ಅದು ಅದಕ್ಕೆ ಇಷ್ಟೇ ಟೈಮ್ ಲಿಮಿಟ್ಸ್ ಅಂತ ಏನಾದರೂ ಉಂಟಾ ಮಕ್ಕಳಿಗೆ? ಯಾವ ಹೊತ್ತಲ್ಲೇ ಕೊಡಬೇಕು ಮಕ್ಕಳಿಗೆ? ಅಥವಾ ಅವರಿಗೆ ಹಸಿವಾದಾಗೆಲ್ಲ ಕೊಡುವಂಥದ್ದ? ಇಲ್ಲ, ಅದು ಹೇಗೆ ಡಿಪೆಂಡ್ ಆಗ್ತದೆ ಅಂದರೆ ಪುನಃ ನಾವು ಅದು ಏಜ್ ಮೇಲೆ. ಹೌದು, 1 ವರ್ಷ ಒಳಗೆ ಏಜ್ ಅದರ ಟೈಮಿಂಗ್ಸ್ ಇರ್ತದೆ. ಮತ್ತು ಯೂಶ್ವಲಿ ಹಸಿವೆ ಆದಾಗನೇ ಕೊಡುವಂಥದ್ದು. ಈಗ ಸಾಮಾನ್ಯ ಒಂದು 8-10 ವರ್ಷದ ಮಕ್ಕಳಿಗೆ ಅಥವಾ ಒಂದು 5ರಿಂದ 10 ವರ್ಷದ ವಯಸ್ಸಿನ ಮಕ್ಕಳಿಗೆ ಯಾವ ರೀತಿಯ ಒಂದು ಅವರು ಊಟೋಪಚಾರದ ಟೈಮ್ ಟೇಬಲ್ ಅನ್ನು ರೂಢಿ ಮಾಡಿಕೊಳ್ಬೇಕು? ಮಕ್ಕಳಿಗೆ ಯಾವತ್ತೂ ನಾವು ಯಾವುದೇ ಟೈಮ್ ಟೇಬಲ್ ಸಪ್ರೇಟ್ ಆಗಿ ಮಾಡುವಾಗೆ ಇಲ್ಲ. ನಾವು ಫ್ಯಾಮಿಲಿಯಲ್ಲಿ ಯಾವ ರೀತಿ ಹೇಗೆ ಟ್ರೆಡಿಷನ್ ಫಾಲೋ ಮಾಡ್ತೇವೋ, ಫ್ಯಾಮಿಲಿ ಪಾಟ್ ಫೀಡಿಂಗ್ ಅಂತ ಹೇಳ್ತೇವೆ. ಮನೆಯಲ್ಲಿ ದೊಡ್ಡವರು ಎಲ್ಲರೂ ಸೇರಿ ಯಾವ ರೀತಿ ಯಾವ ಟೈಮಿಗೆ ಊಟ ಮಾಡ್ತಾರೋ ಆ ಟೈಮಿಗೆ ಮಕ್ಕಳನ್ನು ಸೇರಿಸ್ಕೊಂಡು ಊಟ ಮಾಡಿಸಬೇಕು. ಮಕ್ಕಳ ಜೊತೆಗೇನೆ ಊಟ ಮಾಡಬೇಕು. ಹೌದು, ಇವತ್ತಿನ ಸಂದರ್ಭದಲ್ಲಿ ಎಷ್ಟೋ ಸಂದರ್ಭದಲ್ಲಿ ಮಕ್ಕಳೊಂದು ಟೈಮಲ್ಲಿ ಊಟ ಮಾಡ್ತಾರೆ, ಪೇರೆಂಟ್ಸ್ ಇನ್ನೊಂದು ಟೈಮಲ್ಲಿ ಊಟ ಮಾಡ್ತಾರೆ. ಹೌದು, ಬಹುಶಃ ಈ ರೀತಿ ಒಂದು ಎಲ್ಲರೂ ಜೊತೆಯಾಗಿ ಕುತ್ಕೊಂಡು ಊಟ ಮಾಡುವುದೇ ಅವರ ಒಂದು ಮಾನಸಿಕ ದೈಹಿಕ ಆರೋಗ್ಯ ಕೂಡ ಒಂದು ಒಳ್ಳೆಯದು. ಸುಮಾರು ವಿಷಯಗಳನ್ನು ಕಲಿತಾರೆ ಮಕ್ಕಳು. ಇಂಟರಾಕ್ಷನ್ ಆಗ್ತದೆ, ಸೋಷಿಯಲ್ ಇಂಟರಾಕ್ಷನ್ ಆಗ್ತದೆ, ಫ್ಯಾಮಿಲಿ ಇಂಟರಾಕ್ಷನ್ ಆಗ್ತದೆ. ಸೊ ತುಂಬಾ ಕಲಿಯುವಂಥದ್ದು ತುಂಬಾ ಇರ್ತದೆ. ಹೌದು, ನೋಡಿ ಕಲಿಯುವಂಥ ತುಂಬಾ ಇರ್ತದೆ. ನಮ್ಮ ಊಟೋಪಚಾರದ ವಿಚಾರ ಇರ್ಬೋದು ಅಥವಾ ಆ ಒಂದು ಏನು ನೀವೊಂದು ಸಹಜವಾದಂಥ ಒಂದು ಮ್ಯಾನರ್ಸ್ ಅಂತ ಹೇಳ್ತೇವೆ, ಅವೆಲ್ಲವನ್ನು ಕೂಡ ಕಲಿಯುವುದು, ತಿನ್ನುವುದು ಕಲಿತಾರೆ ಶಿಸ್ತಲ್ಲಿ. ಹೌದು 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 ಹೌದು. ಪರ್ಟಿಕ್ಯುಲರ್ಲಿ ಆ ಒಂದು ವಯಸ್ಸಿನಲ್ಲಿ ನೀವೀಗ ಹೇಳಿದರೆ ಇಂಥ ವಿಚಾರಗಳನ್ನು ಇದು ಮಾಡಬೇಕಂತ ಕೆಲವು ಪೋಷಕರಲ್ಲಿ ಇರ್ತದೆ. ನಮ್ಮ ಮಕ್ಕಳು ತುಂಬ ಸ್ಟ್ರಾಂಗ್ ಆಗಬೇಕು, ಬಲಾಢ್ಯರಾಗಬೇಕು ಅಂತ. ಇವತ್ತಿನ ಟೈಮಲ್ಲೆಲ್ಲ ಏನು 6 ಪ್ಯಾಕ್ ಅಂತ ಹೇಳ್ತೇವೆ. ಸೊ ಅದಕ್ಕಾಗಿ ಪೋಷಕರು ಕೆಲವೊಮ್ಮೆ ಏನು ಮನೆಯಲ್ಲಿ ಮಾಡದೇ ಇರುವಂಥ ಹೊರಗಿನ ಕೆಲವು ಇದನ್ನೆಲ್ಲ ತಂದು ಕೊಡ್ತಾರೆ. ಅಥವಾ ಫುಡ್ ಸಪ್ಲಿಮೆಂಟ್ ಅಂತ ಇದನ್ನೆಲ್ಲ ಕೊಡ್ಬೋದಾ? ಸಪ್ಲಿಮೆಂಟ್ ಅಂತ ಹೇಳಿದರೆ ಯೂಶ್ವಲಿ ಹೊರಗಿದು ಸಪ್ಲಿಮೆಂಟ್ ಇದು ಯಾವತ್ತೂ ಅಗತ್ಯ ಇಲ್ಲ. ಮನೆಯಲ್ಲೇ ಸಿಗುವಂತಹ ಧಾನ್ಯಗಳು ಅಲ್ಲ, ನಮ್ಮ ಲೋಕಲ್ಲಿ ಸಿಗುವಂತ ತರಕಾರಿ, ಹಣ್ಣುಗಳು, ಇವೆಲ್ಲ ಕೊಟ್ಟರೆ ಸಾಕು. ರೋಗ ನಿರೋಧಕ ಶಕ್ತಿ ತನ್ನಷ್ಟೇಗೆ ಬೆಳೀತಾ ಹೋಗ್ತದೆ. ಎಸ್ ವೀಕ್ಷಕರೇ, ನಾವು ಈ ಒಂದು ಮಕ್ಕಳ ಎಂದು ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ವಿಚಾರವಾಗಿ ಮಾತಾಡ್ತಾ ಇದ್ದೇವೆ. ಡಾಕ್ಟರ್ ಅಲ್ಮಾಸ್ ತರನುಮ್ ಅವರು ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾವು ಸಣ್ಣ ಬ್ರೇಕ್ ತೆಗೆದುಕೊಳ್ತೀವಿ. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿತದೆ. ಎಸ್, ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಇದು ಕರ್ನಾಟಕ ಆಯುರ್ವೇದಿಕ್ ಮತ್ತು ಮೆಡಿಕಲ್ ಕಾಲೇಜ್ ಅರ್ಪಿಸುವಂಥ ಆರೋಗ್ಯ ಮಂಥನ. ಈ ದಿವಸ ನಮ್ಮ ಜೊತೆಗೆ ಡಾಕ್ಟರ್ ಅಲ್ಮಾಸ್ ತರನುಮ್ ಅವರು, ಸಹಾಯಕ ಪ್ರಾಧ್ಯಾಪಕರು, ಕರ್ನಾಟಕ ಆಯುರ್ವೇದಿಕ್ ಮತ್ತು ಮೆಡಿಕಲ್ ಕಾಲೇಜ್, ಈ ಸಂಸ್ಥೆಯ ಡಾಕ್ಟರ್ ಅಲ್ಮಾಸ್ ತರನುಮ್ ಅವರು ಮಾತಾಡ್ತಾ ಇದ್ದಾರೆ. ಅದು ಕೂಡ ಮುಖ್ಯವಾಗಿ ಮಕ್ಕಳ ಆರೋಗ್ಯದ ಬಗ್ಗೆ, ಅದರಲ್ಲೂ ಕೂಡ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಡಾಕ್ಟರ್ ಹೇಳಿದರು, ಒಂದು ಸಹಜವಾದಂಥ ಒಂದು ಆಹಾರ ಪದ್ಧತಿ ಮಕ್ಕಳಲ್ಲಿ ಅವರ ಆರೋಗ್ಯ ಮತ್ತು ಅವರ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ವರ್ಧಿಸಲಿಕ್ಕೆ ಕಾರಣ ಆಗುತ್ತೆ ಅಂತ. ಎಸ್, ನಾನು ಮಾತುಕತೆಯನ್ನು ಮುಂದುವರಿಸಿದ ಡಾಕ್ಟ್ರೆ, ನೀವು ಈಗಾಗಲೇ ಹೇಳಿದರೆ ನಮ್ಮ ಮನೆಯಲ್ಲೇ ನಾವು ಫ್ಯಾಮಿಲಿ ಸಮೇತ ಊಟ ಮಾಡುವಂಥ ಊಟೋಪಚಾರದ ಏನು ಅದೇ ಸಾಕಾಗುತ್ತೆ ಮಕ್ಕಳಿಗೆ ಅಂತ. ಎಸ್, ನೀವು ಬೇರೆ ಫ್ರೂಟ್ಸ್ ಅಥವಾ ಬೇರೆ ತರಕಾರಿ ಇಂಥದ್ದೇ ಪ್ರತ್ಯೇಕ ಮಕ್ಕಳಿಗೇನೆ ಕೊಡಬೇಕಾದದ್ದು ಏನಾದರೂ ವಿಶೇಷವಾಗಿ ಮೆನ್ಷನ್ ಮಾಡ್ತೀರಾ? ಸೊ ಈಗ ತರಕಾರಿ ಅಂತ ಹೇಳಿದರೆ ಕೆಲವೊಂದು ತರಕಾರಿಗಳು ಇಮ್ಯುನಿಟಿಯನ್ನು ಜಾಸ್ತಿ ಮಾಡುವಂಥ ತರಕಾರಿಗಳು ಲಭ್ಯವಿರ್ತದೆ. ನಮ್ಮ ಲೊಕ್ಯಾಲಿಟಿಯಲ್ಲಿ ಲಭ್ಯವಿರುವಂಥದ್ದೇ ಹೇಳ್ತೇನೆ ನಾನು. ಅದರಲ್ಲಿ ವಿಶೇಷವಾಗಿ ಕಾಲಿಫ್ಲವರ್. ಓಕೆ. ಈ ಕಾಲಿಫ್ಲವರ್ ವೈರಲ್ ಇನ್ಫೆಕ್ಷನ್ಗಳನ್ನು ತಡಿಲಿಕ್ಕೆ ಬಹಳ ಒಳ್ಳೆಯದು. ಇಂತಹ ರೋಗ ನಿರೋಧಕ ಶಕ್ತಿಯನ್ನು ಮಕ್ಕಳಲ್ಲಿ ಬೆಳೆಸ್ತದೆ. ಬಟ್ ಏನಂತ ಹೇಳಿದರೆ ಅದನ್ನು ನಾವು ಎಷ್ಟು ಬೇಯಿಸ್ತೇವೋ ಅದರ ಕ್ವಾಲಿಟೀಸ್ ಹೋಗುತ್ತೆ. ಆದಷ್ಟು ಸಲಾಡ್ ಫಾರ್ಮಲ್ಲಿ ಕೊಟ್ಟರೆ ಒಳ್ಳೆಯದು. ಆದಷ್ಟು ಹಸಿಯಾಗಿ ಕೊಟ್ಟರೆ ಒಳ್ಳೆಯದು. ಹೌದು. ಅದೇ ರೀತಿ ಇನ್ನೂ ತರಕಾರಿಗಳಂತ ಹೇಳಿದರೆ ಕ್ಯಾರೆಟ್ ನಮಗೆ ಗೊತ್ತಿರುವ ಹಾಗೆ ಕಣ್ಣಿಗೆ ಬಹಳ ಒಳ್ಳೆಯದಂತ ಹೇಳ್ತೇವೆ.
ಆದರೆ ಅದು ನಮ್ಮ ದೇಹದಲ್ಲಿರುವ ಸಣ್ಣ ಪುಟ್ಟ ಗಾಯಗಳನ್ನು ಕೂಡ ಹೀಲ್ ಮಾಡ್ತದೆ. ಹಾಗಾಗಿ ಕ್ಯಾರೆಟ್ ಮಕ್ಕಳು ತಿನ್ನೋದು ಬಹಳ ಕಷ್ಟ. ನಾವು ಯಾವ ಫಾರ್ಮಲ್ಲಿ ಹೇಗೆ ಪ್ರೆಸೆಂಟೇಷನ್ ಮಾಡಿ ಮಕ್ಕಳ ಮುಂದೆ ಬಡಿಸ್ತೇವೋ ಆ ರೀತಿ ಅವರು ತಗೊಳ್ತಾರೆ. ಮಕ್ಕಳಿಗೆ ಹಿತವಾಗುವ ಹಾಗೆ, ಮಕ್ಕಳಿಗೆ ಇಷ್ಟವಾಗುವ ಹಾಗೆ ಮಾಡಬೇಕು. ಅದನ್ನು ಸಲಾಡ್ ಫಾರ್ಮಲ್ಲಿ ಆಗಲಿ ಅಥವಾ ಹಲ್ವಾ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ, ಜ್ಯೂಸ್ ಫಾರ್ಮಲ್ಲಿ ಕನ್ವರ್ಟ್ ಮಾಡಿ, ಇಂಥ ರೀತಿಯಲ್ಲಿ ನಾವು ಮಕ್ಕಳಿಗೆ ಕೊಡ್ಬೋದು. ಸಾಮಾನ್ಯವಾಗಿ ಇಡೀ ಕ್ಯಾರೆಟ್ ಅನ್ನು ಕೊಟ್ಟು ಇದನ್ನು ತಿನ್ನು ಅಂತ ಹೇಳಿದ್ರೆ ದೊಡ್ಡವರು ತಿನ್ಬಹುದು, ಮಕ್ಕಳಿಗೆ ಅದು ಅಷ್ಟು ಕಷ್ಟ, ಇಷ್ಟ ಆಗಲಿಕ್ಕಿಲ್ಲ ಅವರಿಗೆ. ಸೊ ಹಾಗಾಗಿ ಮಕ್ಕಳಿಗೆ ಬೇಕಾದ ಸ್ವರೂಪದಲ್ಲಿ ಮಾಡಿಕೊಡ್ಬೇಕು. ಹೌದು. ಬೇರೆ ಬೇರೆ ಯಾವುದನ್ನು ಮತ್ತೆ ಅದೇ ರೀತಿ ಇನ್ನು ಬೀಟ್ರೂಟ್ ಕೂಡ ಹಾಗೆ, ಅದರಲ್ಲೂ ಬಹಳಷ್ಟು ರೋಗ ನಿರೋಧಕ ಶಕ್ತಿಯನ್ನು ಉತ್ಪಾದನೆ ಮಾಡುವ ಕ್ವಾಲಿಟೀಸ್ಗಳಿವೆ. ಇನ್ನು ಮಕ್ಕಳು ಅದು ಕೂಡ ತಿನ್ಲಿಕ್ಕೆ ಇಷ್ಟಪಡಲ್ಲ. ಹಾಗಾಗಿ ಅದು ಫಾರ್ಮ್ ಏನು ಚೇಂಜ್ ಮಾಡಿ ಕೊಡ್ಬೋದು ಅಂದ್ರೆ ಬೀಟ್ರೂಟ್ ಜ್ಯೂಸ್ ಜಾಸ್ತಿ ಬೇಡ, ಒಂದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಜೇನುತುಪ್ಪ ಮಿಕ್ಸ್ ಮಾಡಿ ಡೈಲಿ ಕೊಡ್ಬೋದು. ಆ ರೀತಿಯಾಗಿ ಒಂದು ಸಪ್ಲಿಮೆಂಟ್ಸ್ ಮಕ್ಕಳಿಗೆ ಕೊಟ್ಟರೆ ಅದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಈಗ ಫ್ರೂಟ್ಸ್ ಅಲ್ಲಿ ಹೇಗೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ಸಿಟ್ರಸ್ ಫ್ರೂಟ್ಸ್ ಏನಿರ್ತದೆ, ಸಿಟ್ರಸ್ ಫ್ರೂಟ್ಸ್ ಅಲ್ಲಿ ವಿಟಮಿನ್ ಸಿ ಅಂಶ ಜಾಸ್ತಿ ಇರ್ತದೆ. ಆ ವಿಟಮಿನ್ ಸಿ ಅಂಶ ಜಾಸ್ತಿ ಇರುವಂತ ಫ್ರೂಟ್ಸ್ ಉದಾಹರಣೆಗೆ ನಮ್ಮ ಆರೆಂಜ್ ಆಯ್ತು, ಹಾಗೆ ಲಿಂಬೆಹಣ್ಣು, ಮೋಸಂಬಿ ಅಂತೆ ನೆಲ್ಲಿಕಾಯಿ, ಅದು ಬಹಳ ಒಳ್ಳೆಯದು. ಇದಿಲ್ಲದೆ ಈಗ ಜಾಮೂನ್ ಹಣ್ಣು ಬಹಳ ಸಿಗ್ತಾ ಉಂಟು. ಜಾಮೂನ್ ಹಣ್ಣಲ್ಲಿ ಕೂಡ ಈ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ತುಂಬಾ ಅಂಶಗಳು ಇರ್ತದೆ. ಹಾಗೆ ದ್ರಾಕ್ಷ ಕೊಡ್ಬೋದು, ವಾಟರ್ ಮೆಲನ್ ಕೊಡ್ಬೋದು, ಬಾಳೆಹಣ್ಣು, ದಾಳಿಂಬೆ, ಇಂಥವೆಲ್ಲ ಫ್ರೂಟ್ಸ್ ನಾವು ಮಕ್ಕಳಿಗೆ ಕೊಡ್ಬೋದು. ಬಟ್ ಓನ್ಲಿ ಒನ್ ಕಂಡೀಷನ್, ಸೀಸನಲ್ ಆಗಿ ಇರಬೇಕು. ಅದು ಸೀಸನಲ್ ಆಗಿ ಆಯಾ ಸಂದರ್ಭದಲ್ಲಿ ಸಿಗುವಂತದನ್ನೇ ಕೊಡಬೇಕು. ಹೌದು. ಆಯುರ್ವೇದ ಶಾಸ್ತ್ರ ಕೂಡ ಯಾರಿಗೆ ಇವನ್ ದೊಡ್ಡವರಿಗೆ ಕೂಡ ಸಿಗುವಂತ ಇದನ್ನೇ ಟೈಮಲ್ಲಿ ನಾವು ತಿನ್ನಬೇಕು ಅಂತ ನಮ್ಮ ಹಿರಿಯರು ಕೂಡ ಅದನ್ನೇ ಹೇಳ್ತಾ ಇದ್ದದಲ್ವಾ. ಹೌದು. ಈಗ ಡಾಕ್ಟ್ರೆ, ನಾನ್ ವೆಜಿಟೇರಿಯನ್ ವಿಚಾರಕ್ಕೆ ಬರುವಾಗ ಮೀನು, ಮಾಂಸ ಇದರ ಬಗ್ಗೆ ಏನು ಹೇಳ್ತೀರಿ? ಮಕ್ಕಳಿಗೆ ಯಾವ ಟೈಮಲ್ಲಿ ಏನೇನು ಕೊಡಬಹುದು ಅಂತ? ಹೌದು, ಮಕ್ಕಳಿಗೆ ಅಂತ ಹೇಳಿದ್ರೆ 1 ವರ್ಷ ತನಕ ಆದಷ್ಟು ನಾನ್ ವೆಜ್ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಅವರದು ಇಂಟೆಸ್ಟೈನ್ ಸಿಸ್ಟಮ್ ಏನಿದೆ ಡೆವಲಪ್ ಆಗ್ತಾ ಇರ್ತದೆ. ಕೊಡುವಾಗ ಒಮ್ಮೆಲೆ ನಾನ್ ವೆಜ್ ಡೈಟ್ ಹೇಗೆ ಮನೆಯಲ್ಲಿ ಊಟ ಮಾಡ್ತಾರೆ ದೊಡ್ಡ, ಆ ರೀತಿ ಕೊಡ್ಲಿಕ್ಕೆ ಇಲ್ಲ. ಫಸ್ಟ್ ಅದರ ರಸ ತೆಗೆದು ಕೊಡಬೇಕು, ಆಮೇಲೆ ಗ್ರ್ಯಾಜುವಲ್ ಆಗಿ ಅದರ ಆ ರೂಪದಲ್ಲಿ ಕೊಡ್ಬೋದು. ಮೊಟ್ಟೆ ಕೂಡ ಹಾಗೆ, ಮೊಟ್ಟೆ ಸ್ವಲ್ಪ ಏಜ್ ನಂತರ 1 ಇಯರ್ ನಂತರ ಸ್ಟಾರ್ಟ್ ಮಾಡಿದ್ರೆ ಇನ್ನೂ ಒಳ್ಳೆಯದು. ಈಗ ಒಂದು 5 ವರ್ಷದ ನಂತರದ ಮಕ್ಕಳಿಗೆ ಯಾವ ರೀತಿ ಕೊಡಬಹುದು? ದಿನದಲ್ಲಿ ಎಷ್ಟೊತ್ತು ಕೊಡಬಹುದು? ನಾನ್ ವೆಜಿಟೇರಿಯನ್ ದಿನದಲ್ಲಿ 1 ಸತಿ ಸಾಕು ಕೊಡಬಹುದು. ಹೌದು, ಕೊಡಬಹುದು. ದಿನಕ್ಕೊಂದು ಮೊಟ್ಟೆ ಹಾಗೆ ಕೊಡಬಹುದು. ಮೀನು, ಮಾಂಸ ಎಲ್ಲ ಕೊಡಬಹುದು. ವಾಟ್ ಎವರ್ ಫ್ಯಾಮಿಲಿಯಲ್ಲಿ ಅವ್ರು ಏನ್ ತಿಂತಾರೆ ಅದು ಕೊಡುವಂಥದ್ದು. ವಿಶೇಷವಾಗಿ ಬೇರೆ ಸಪರೇಟ್ ಕುತ್ಕೊಳ್ಸಿ ಏನು ಕೊಡ್ಲಿಕ್ಕೆ ಇಲ್ಲ. ನಮ್ಮ ಮನೆಯಲ್ಲಿ ದೊಡ್ಡವರು ಅಂದರೆ ತಂದೆ ತಾಯಿ ಅಥವಾ ಪೋಷಕರು ಜೊತೆಯಾಗಿ ಊಟ ಮಾಡುವಾಗ ಏನೆಲ್ಲ ಊಟ ಮಾಡ್ತಾರೆ, ಅದು ಸಸ್ಯಾಹಾರನೋ ಮಾಂಸಾಹಾರನೋ ಅವೆಲ್ಲವನ್ನು ಕೂಡ ಮಕ್ಕಳಿಗೆ ಆಯಾ ಸೀಸನಲ್ ಆಗಿ ಕೊಡಬಹುದು ಅನ್ನೋದನ್ನು ನೀವು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀರಿ. ಈ ನಡುವೆ ಮತ್ತೆ ಏನು ಸಸ್ಯಾಹಾರದ ವಿಚಾರಕ್ಕೆ ಬರುವಾಗ ಜೇನು ಮತ್ತು ತುಪ್ಪ ಅದು ಮಕ್ಕಳಲ್ಲಿ ಎಷ್ಟು ಕೊಡಬೇಕು, ಯಾವ ಪ್ರಮಾಣದಲ್ಲಿ ಕೊಡಬೇಕು, ಯಾವ ಏಜಿನಲ್ಲಿ ಕೊಡಬೇಕು? ತುಪ್ಪ ಒಂದು ಒಳ್ಳೆಯ ಔಷಧಿ. ಹೌದು, ತುಪ್ಪ ಒಂದು ಒಳ್ಳೆಯ ಔಷಧಿ. ಹಾಗಾಗಿ ಆಯುರ್ವೇದ ಶಾಸ್ತ್ರದಲ್ಲಿ ದಿನನಿತ್ಯ ಆಹಾರದಲ್ಲಿ ತುಪ್ಪವನ್ನು ಬಳಸಬೇಕಂತೇಳಿ ಉಲ್ಲೇಖಿಸಿದ್ದಾರೆ. ದಿನನಿತ್ಯ? ಹೌದು. ಇದರ ಕ್ವಾಲಿಟಿ ಏನಂತ ಹೇಳಿದ್ರೆ, ತುಪ್ಪವು ಯಾವ ಔಷಧಿ ಜೊತೆ ಸೇರ್ತದೋ ಆ ಔಷಧಿದ ಗುಣವನ್ನು ಹೆಚ್ಚು ಮಾಡ್ತದೆ. ಹಾಗೆ ಜೇನುತುಪ್ಪ ಕೂಡ, ಜೇನುತುಪ್ಪದಲ್ಲಿ ಬಹಳಷ್ಟು ಪೌಷ್ಟಿಕಾಂಶಗಳಿವೆ. ಐರನ್ ಆಗಲಿ, ಮ್ಯಾಗ್ನೀಷಿಯಂ, ಕ್ಯಾಲ್ಶಿಯಮು ಅದರಲ್ಲಿದೆ, ಪ್ರೋಟೀನ್ಸ್ ಇದೆ, ಹಾಗೂ ವಿಟಮಿನ್ಸ್ ಇದೆ. ಈ ಜೇನುತುಪ್ಪದ ಏನು ಕ್ವಾಲಿಟಿ ಅಂತ ಹೇಳಿದ್ರೆ, ಯಾವ ಔಷಧಿ ಜೊತೆ ಸೇರ್ತದೋ ಆ ಔಷಧಿಯನ್ನು ಆ ಅಂಗಾಂಶ ಕಡೆಗೆ ತಕೊಂಡು ಹೋಗಿ ತಲುಪಿಸ್ತದೆ. ಅಂದ್ರೆ ಒಂಥರ ವೆಹಿಕಲ್. ಈಗ ಜೇನುತುಪ್ಪದಲ್ಲಿ ಬಹಳಷ್ಟು ರಿಸರ್ಚ್ ಕೂಡ ಆಗಿದೆ. ಆಂಟಿ ಇನ್ಫ್ಲಮೇಟರಿ, ಆಂಟಿ ಅಲರ್ಜಿಕ್ ಹಾಗೂ ಆಂಟಿಜೆನಿಕ್ ಅಂತ ಹೇಳಿ ಬಹಳಷ್ಟು ರಿಸರ್ಚ್ ಕೂಡ ಆಗಿದೆ. ಆ ರೀತಿ ನಾವು ಕೊಡುವ ಮ್ಯಾಕ್ಸಿಮಮ್ ಔಷಧಿಗಳು ಮಕ್ಕಳಿಗೆ ತುಪ್ಪದಲ್ಲೇ ಕೊಡ್ತೇವೆ. ಸಿಗುವಂತ ಔಷಧಿಗಳು ಸುಮಾರು ಮಕ್ಕಳಿಗೆ ತುಪ್ಪದಲ್ಲೇ ಫಾರ್ಮ್ ಆಗಿ ಬರ್ತದೆ. ಈಗ ಜೇನುತುಪ್ಪದ ವಿಚಾರಕ್ಕೆ ಬರುವಾಗ ನೀವು ಹೇಳಿದ್ರೆ ತುಂಬಾ ಸಂಶೋಧನೆಗಳೆಲ್ಲ ನಡೆದಿವೆ ಅಂತ. ಸ್ವಾಭಾವಿಕವಾಗಿ ಜನರಿಗೆ ಕೂಡ ಸ್ವಲ್ಪ ಜೇನುತುಪ್ಪದ ಬಗ್ಗೆ ಕಾಳಜಿ ಕೂಡ ಜಾಸ್ತಿ ಬಂದಿದೆ. ಆದರೆ ಮಾರುಕಟ್ಟೆಯಲ್ಲಿ ಒಳ್ಳೆಯ ಕ್ವಾಲಿಟಿಯ ಇದನ್ನೇ ನೋಡಿಕೊಂಡು ತರುವ ಒಂದು ಏನು ನಾವು ಪ್ರಜ್ಞಾವಂತಿಕೆಯಿಂದ ಬಹುಶಃ ಖರೀದಿ ಮಾಡೋ ಸಂದರ್ಭದಲ್ಲಿ ಕೂಡ ಜಾಗರೂಕತೆ ವಹಿಸಬೇಕಾಗುತ್ತಾ ಏನು? ಹೌದು, ಆದಷ್ಟು ಮನೆಯಲ್ಲಿ ಮಾಡಿದ್ರೂ ಒಳ್ಳೆಯದು. ಈಗ
ಮನೆಯಲ್ಲಿ ಮಾಡೋದು ಈಗ ಸ್ವಲ್ಪ ಕಷ್ಟದ ವಿಚಾರಗಳೇ. ಮೊದಲಲ್ಲಾದರೆ, ಹಳೆ ಕಾಲದಲ್ಲಾದರೆ ಮತ್ತು ಗ್ರಾಮೀಣ ಬದುಕಿನ ಸಂದರ್ಭದಲ್ಲಿ ಅದೆಲ್ಲ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇತ್ತು. ಇವತ್ತು ಸ್ವಲ್ಪ ಕಷ್ಟದ ವಿಚಾರನೆ. ಎಸ್ ಡಾಕ್ಟರ್, ಇವಾಗ ನೀವು ಆಯುರ್ವೇದದಲ್ಲಿ ಔಷಧಿ ಅಂತ ಮಕ್ಕಳಿಗೆ ಅವರ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸಲಿಕ್ಕೆ ಏನನ್ನು ರೆಫರ್ ಮಾಡ್ತೀರಿ? ಆಯುರ್ವೇದದಲ್ಲಿ ಒಂದು ಕಾನ್ಸೆಪ್ಟ್ ಇದೆ, ಅದಕ್ಕೆ ಲೇಹನ ಕರ್ಮ ಅಂತ ಹೇಳ್ತೇವೆ ನಾವು. ಲೇಹನ ಕರ್ಮ? ಹೌದು. ಲೇಹನ ಅಂತ ಹೇಳಿದ್ರೆ ಒಂದು ಮೆಡಿಸಿನ್, ಅದಕ್ಕೆ ತುಪ್ಪ ಸೇರಿಸಿ ಅಥವಾ ಜೇನುತುಪ್ಪ ಸೇರಿಸಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಡಲಿಕ್ಕಿಲ್ಲ, ಸ್ವಲ್ಪ ಕ್ವಾಂಟಿಟಿಯಲ್ಲಿ ಲಾಂಗ್ ಟರ್ಮ್ ಕೊಡುವಂಥದ್ದು. 1 ತಿಂಗಳಾಗಿರ್ಬೋದು, 3 ತಿಂಗಳಾಗಿರ್ಬೋದು, ಹಾಗೆ 6 ತಿಂಗಳಾಗಿರ್ಬೋದು. ಇದನ್ನು ನಾವು ಲೇಹನ ಕರ್ಮ ಅಂತ ಹೇಳ್ತೇವೆ. ನಮ್ಮಲ್ಲಿ ಆಯುರ್ವೇದ ಶಾಸ್ತ್ರದಲ್ಲಿ ಒಂದು ಪ್ರಾಚೀನ ಕಾಲದಿಂದ ಬರುವಂತಹ ಒಂದು ಶ್ರೇಷ್ಠವಾದ ಲೇಹನ ಏನಂದ್ರೆ ಸ್ವರ್ಣಪ್ರಾಶನ. ಹೌದು. ಈ ಸ್ವರ್ಣಪ್ರಾಶನ ಡೈಲಿ ಕೊಡುವಾಗ ಏನಾಗ್ತದೆ ಅಂದ್ರೆ ಮಕ್ಕಳಿಗೆ ದೈಹಿಕ ಹಾಗೂ ಮಾನಸಿಕ ಬೆಳವಣಿಗೆಯಲ್ಲಿ ತುಂಬ ಒಳ್ಳೆ ಹೆಲ್ಪ್ ಮಾಡ್ತದೆ. ಅದೇ ರೀತಿ ಜೀರ್ಣಶಕ್ತಿಯನ್ನು ಜಾಸ್ತಿ ಮಾಡ್ತದೆ. ಜೀರ್ಣ ಸಂಬಂಧಿತ, ಹೊಟ್ಟೆ ಸಂಬಂಧಿತ ಕಾಯಿಲೆಗಳನ್ನು ಕೂಡ ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡ್ತದೆ ಸ್ವರ್ಣಪ್ರಾಶನ. ಹಾಗೆ ಇದಲ್ಲದೆ ಬೇರೆ ಲೇಹನಗಳು ಅವೈಲೇಬಲ್ ಇದೆ. ಸಂವರ್ಧನ ಘೃತ ಅಂತ ಹೇಳ್ತೇವೆ, ಹಾಗೆ ಬ್ರಾಹ್ಮಿ ಘೃತ ಅಂತ ಹೇಳ್ತೇವೆ. ಇದರಲ್ಲಿ ಬುದ್ಧಿವರ್ಧಕ ಹಾಗೂ ರೋಗ ನಿರೋಧಕ ಶಕ್ತಿ ಇದ್ದ ಸುಮಾರು ದ್ರವ್ಯಗಳನ್ನು ಸೇರಿಸಿ ಮಾಡಿರುವಂಥ ತುಪ್ಪ. ಆದರೆ ಇದು ಸೇವಿಸುವಾಗ ಒಂದು ಒಳ್ಳೆ ಡಾಕ್ಟರ ಸಲಹೆ ಕೇಳಿ, ಯಾಕೆಂದ್ರೆ ಮಕ್ಕಳಲ್ಲಿ ಏನಾಗ್ತದೆ ಅಂದ್ರೆ ಜೀರ್ಣ ಸಂಬಂಧಿತ ತುಂಬಾ ಸಮಸ್ಯೆಗಳು ಆಗಾಗ ಇರ್ತದೆ. ಆ ಸಮಸ್ಯೆ ಇರುವಾಗ ನಾವು ಲೇಹನ ಕರ್ಮ ಕೊಡ್ಲಿಕ್ಕೆ ಆಗುದಿಲ್ಲ. ಅದನ್ನು ಸರಿಯಾಗಿ ಮೊದಲು ಅದು ಕಡಿಮೆ ಮಾಡಿ ಆಮೇಲೆ ಔಷಧಿಯನ್ನು ನಾವು ಕೊಡುವಂಥದ್ದು. ಹೌದು. ಎಸ್ ವೀಕ್ಷಕರೇ, ನಾವು ಈ ಒಂದು ಮಾತುಕತೆಯನ್ನು ಸಣ್ಣ ಬ್ರೇಕ್ ನಂತರ ಮತ್ತೆ ಮುಂದುವರಿಸ್ತೇವೆ. ಎಸ್ ಆರೋಗ್ಯ ಮಂಥನ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯ ಸಹಾಯಕ ಪ್ರಾಧ್ಯಾಪಕರಾಗಿರುವಂಥ ಡಾಕ್ಟರ್ ಅಲ್ಮಾಸ್ ತರನ್ನಂ ಅವರು ಈ ದಿವಸ ನಮ್ಮ ಜೊತೆಗಿದ್ದಾರೆ. ಅವರು ಈಗಾಗಲೇ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಬಗ್ಗೆ ನಮ್ಮ ಜೊತೆಗೆ ಮಾತಾಡ್ತಾ ಇದ್ದಾರೆ. ನಾನು ಈ ಮಾತುಕತೆಯನ್ನು ಮತ್ತೆ ಮುಂದುವರಿಸ್ತೇನೆ. ಡಾಕ್ಟರ್, ಈಗಾಗಲೇ ನೀವು ಮಕ್ಕಳಿಗೆ ಯಾವ ವಯಸ್ಸಿನಲ್ಲಿ ಯಾವ ರೀತಿಯ ಆಹಾರ ಪದ್ಧತಿ ಬೇಕು ಇವೆಲ್ಲ ವಿಚಾರಗಳನ್ನು ನಮ್ಮ ಮುಂದಿಟ್ಟರೆ. ಎಸ್, ಈಗ ಸಾಮಾನ್ಯವಾಗಿ ನಾವು ಮಕ್ಕಳಲ್ಲಿ ಕಾಣುವಂಥ ಕಾಯಿಲೆಗಳು ಯಾವುದು ಮತ್ತು ಅದಕ್ಕೆ ಏನು ಪರಿಹಾರ? ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣುವಂಥ ಕಾಯಿಲೆಗಳು ಏನಂತ ಹೇಳಿದರೆ ತುಂಬ ಬೇಸಿಕ್ ಆಗಿ ಹೇಳ್ತೇನೆ. ಒಂದು ಕ್ರಿಮಿ ಅಥವಾ ಹುಳದ ಸಮಸ್ಯೆ. ಹೌದು, ಮಕ್ಕಳಿಗೆ ಪದೇ ಪದೇ ಕಾಣಿಸ್ತಾ ಇರುತ್ತೆ. ಹೌದು. ಇದು ಸಮಸ್ಯೆ ಬಹಳ ಇರುವುದರಿಂದ ಮಕ್ಕಳಲ್ಲಿ ತೂಕ ಕಡಿಮೆ ಆಗುವುದು, ಹಾಗೆ ಜಾಸ್ತಿ ಆಗುವುದು, ಹಠ ಮಾಡುವುದು, ತುಂಬ ಇರಿಟೇಬಲ್ ಆಗಿರ್ತಾರೆ. ಇದಕ್ಕೊಂದು ನಾನು ಮನೆ ಔಷಧಿ ಒಂದು ಹೇಳ್ತೇನೆ. ಅದರ ಜೊತೆ ಒಂದು ದ್ರವ್ಯ ಕೂಡ ತಗೊಂಡು ಬಂದರೆ ಅದು ಹೆಲ್ಪ್ ಆಗ್ತದೆ. ವಿಡಂಗ ಅಂತ ಹೇಳಿ ಒಂದು ದ್ರವ್ಯ ಸಿಗುತ್ತೆ, ಅದು ವಿಡಂಗ ಚೂರ್ಣ ಅಂತೇಳಿ. ಸೊ ಅದನ್ನೇನು ಮಾಡಬೇಕಂದ್ರೆ ದ್ರಾಕ್ಷೆ, ಒಣ ದ್ರಾಕ್ಷೆಯನ್ನು ಸಣ್ಣ ಓಪನ್ ಮಾಡಿ ಆ ವಿಡಂಗ ಚೂರ್ಣ ಒಂದು ಚಿಟಿಕೆ ಅದರಲ್ಲಿ ಹಾಕಬೇಕು. ಅದನ್ನು ಹಾಕಿ ಜಸ್ಟ್ ರೋಲ್ ಮಾಡಿ ಅದು 1-2 ಮಕ್ಕಳಿಗೆ ಕೊಡಬೇಕು. ಹೌದು. ಈ ವಿಡಂಗನ ಚೂರ್ಣ ಅನ್ನೋದು ಯಾವುದೇ ಆಯುರ್ವೇದಿಕ್ ಮೆಡಿಕಲ್ ಶಾಪ್ಗಳಲ್ಲಿ ಲಭ್ಯ ಇರ್ತದೆ. ವಿಡಂಗ ಚೂರ್ಣ ಅಂತೇಳಿ ಸಿಗ್ತದೆ ನಮಗೆ. ಸೊ ಅದನ್ನೇನು ಮಾಡಬೇಕು, ಏಜ್ ಪ್ರಕಾರ, ತುಂಬ ಸಣ್ಣ ಮಕ್ಕಳಾದರೆ 5 ವರ್ಷ 4 ವರ್ಷ ಒಂದು ಕೊಡೋದಂಥದ್ದು, ಇನ್ನು ಏಜ್ ಆದ ಹಾಗೆ 2 ಅಥವಾ 3 ಹಾಗೆ ಕೊಡುವಂಥದ್ದು. ಇದೊಂದು. ಇನ್ನೊಂದೇನಂತ ಹೇಳಿದರೆ ಕಾನ್ಸ್ಟಿಪೇಷನ್, ಮಕ್ಕಳು ಮಲಬದ್ಧತೆ, ಮೋಷನ್ ಕ್ಲಿಯರ್ ಆಗಿ ಪಾಸ್ ಮಾಡುವುದಿಲ್ಲ. ಇದಕ್ಕೂ ಇನ್ನೂ ಒಂದು ಸುಲಭ ವಿಧಾನ ಏನಂತ ಹೇಳಿದರೆ ಇದೆ, ಸೇಮ್ ದ್ರಾಕ್ಷ ಮಕ್ಕಳಿಗೆ ಬಹಳ ಒಳ್ಳೆಯದು. ಒಣ ದ್ರಾಕ್ಷ ಒಂದು 5 ಅಥವಾ 6 ರಾತ್ರಿ ಸ್ವಲ್ಪ ನೀರಿನಲ್ಲಿ ಅಥವಾ ಹಾಲಿನಲ್ಲೂ ಆಗ್ಬೋದು. ಅದು ಮನೆಯಲ್ಲಿ ಟ್ರೈ ಮಾಡಿ ನೋಡಬೇಕು, ಹಾಲಲ್ಲಿ ಕುಡಿತಾರಾ ನೀರಲ್ಲಿ ಕುಡಿತಾರಾ ಅಂತೇಳಿ. ಸೊ ಒಂದು ಸ್ವಲ್ಪ ದ್ರಾಕ್ಷಿ ನೆನೆಸಿಟ್ಟುಬಿಟ್ಟು ಮರುದಿನ ಬೆಳಿಗ್ಗೆ ಸ್ವಲ್ಪ ಅದರ ಪೇಸ್ಟ್ ಮಾಡಿ ಮಕ್ಕಳಿಗೆ ಕೊಡ್ಬೋದು. ಈ ರೀತಿ ಮಾಡುವುದರಿಂದ ಅವರ ಮಲಬದ್ಧತೆ ಸಮಸ್ಯೆ ಕೂಡ ನಿವಾರಣೆ ಆಗ್ಬೋದು. ಡಾಕ್ಟ್ರೇ, ಇದರ ಜೊತೆಗೆ ಈಗ ಮಳೆಗಾಲದಲ್ಲಿ ಸಾಮಾನ್ಯವಾಗಿ ನೆಗಡಿ, ಜ್ವರ ಇಂಥದ್ದೆಲ್ಲ ಮಕ್ಕಳಿಗೆ ಬರುವಂಥದ್ದು ಇರ್ತದೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು? ಸೊ ಸಾಮಾನ್ಯವಾಗಿ ಮಳೆಗಾಲದಲ್ಲಿ ಏನಾಗ್ತದೆ, ಇಂಥ ಕಾಯಿಲೆಗಳು ಬರ್ತದೆ ಮಕ್ಕಳಿಗೆ ವಿಶೇಷವಾಗಿ. ಯಾಕೆಂದರೆ ಮಕ್ಕಳಲ್ಲಿ ಇಂಥ ರೋಗ ನಿರೋಧಕ ಶಕ್ತಿ ಅಷ್ಟು ಡೆವಲಪ್ ಆಗಿರುವುದಿಲ್ಲ, ಆಗ ಪದೇ ಪದೇ ಈ ಕಾಯಿಲೆಗಳು ಅವರಲ್ಲಿ ಕಂಡು ಬರ್ತದೆ. ಸೊ
ಸೊ ಒಂದು ಜಾಗ್ರತೆ ಏನು ಮಾಡ್ಬೋದು ಅಂದರೆ ಮನೆಯಲ್ಲಿ ಯಾರಿಗಾದರೂ ಈ ರೀತಿ ಕೆಮ್ಮು ಶೀತ ಆದ ತಕ್ಷಣ ಮಕ್ಕಳಿಗೆ ಕೂಡ ಮನೆ ಮದ್ದು ಅಂತೇಳಿ ಒಂದು ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ನಾವು ನಮ್ಮ ಮನೆಯಲ್ಲಿ ಅವೈಲೇಬಲ್ ಇದ್ದ ತುಳಸಿ ರಸವನ್ನು ಜೇನುತುಪ್ಪ ಜೊತೆ ಕೊಡುವಂಥದ್ದು. ಹಾಗೆ ಸ್ವಲ್ಪ ಕಫ ತುಂಬಿರ್ತದೆ ಮಕ್ಕಳಿಗೆ, ಆಗ ಸಾಂಬಾರ್ ಬಳ್ಳಿ ಎಲೆ ಹೇಳ್ತೇವೆ, ಅದರ ರಸ ಸ್ವಲ್ಪ ಜೇನುತುಪ್ಪ ಜೊತೆ ಕೊಡ್ಬೋದು. ಹಾಗೆ ಸಾಂಬಾರ್ ಬಳ್ಳಿಯನ್ನು ಸ್ವಲ್ಪ ಬಿಸಿ ಮಾಡಿ ಸಣ್ಣ ಮಕ್ಕಳಿದ್ರೆ, ತುಂಬ ಸಣ್ಣ ಮಕ್ಕಳಿದ್ದಾರೆ 5 ತಿಂಗಳು 6 ತಿಂಗಳು, ಅವರ ಎದೆಗೆ ನಾವು ಹಚ್ಚಿ ಶೇಕ ಕೊಡ್ಬೋದು. ಇದರಿಂದ ಬಹಳ ಕಫ ಇದ್ದ ಸಮಸ್ಯೆಗಳು ನಿವಾರಣೆ ಆಗ್ತದೆ. ಹಾಗೆ ಮತ್ತೆ ಕೆಮ್ಮು ಅಥವಾ ಆ ರೀತಿ ಏನಾದರೂ ಸಿಂಪ್ಟಮ್ಸ್ ಬಂದರೆ ಹಾಲು, ಸಿಂಪಲ್ ಆಗಿ ಟ್ರೀಟ್ಮೆಂಟ್, ಹಾಲು 1 ಅಥವಾ 2 ಚಮಚ ಅಷ್ಟೇ, ಅದಕ್ಕೆ ಅರಶಿನ ಪುಡಿ ಸೇರಿಸಿ ಇದು ಕೂಡ ನಾವು ಕೊಡ್ಬೋದು ಮಕ್ಕಳಿಗೆ. ಈಗ ಕೊರೋನಾದ್ದು ಭಯ ಎಲ್ಲರ ಮನೆಯಲ್ಲಿ ಕಾಡುವಂಥದ್ದೇ. ಪೋಷಕರಿಗೆ ಬಂದ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ರೀತಿಯ ಮುನ್ನೆಚ್ಚರಿಕೆ ವಹಿಸಬೇಕು ಅಥವಾ ಅವರ ಈ ರೋಗ ನಿರೋಧಕ ಶಕ್ತಿಯನ್ನು ಕಾಯ್ದುಕೊಳ್ಳುವ ನಿಟ್ಟಿನಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀರಿ? ಮತ್ತು ಮಕ್ಕಳಿಗೆ ಪೋಷಕರಿಗೆ ಕೊಡೋ ಒಂದು ಧೈರ್ಯದ ಮಾತು ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ಸೊ ಈ ಕೋವಿಡ್ ಟೈಮಲ್ಲಿ ಮಕ್ಕಳಿಗೆ ನಾವು ಚಟುವಟಿಕೆಗಳಲ್ಲಿ ಇನ್ವಾಲ್ವ್ ಮಾಡಬೇಕು. ಸಾಮಾನ್ಯವಾಗಿ ಮಕ್ಕಳ ಇಮ್ಯುನಿಟಿ ಬೆಳೆಯುವುದು ಜಾಸ್ತಿ ಯಾವುದರಲ್ಲಿ ಅಂತ ಹೇಳಿದರೆ ಆಟ. ಕೌಮಾರ ವೃತ್ಯದಲ್ಲಿ ನಮಗೆ ಮಕ್ಕಳಿಗೆ ನಾವು ಕೌಮಾರ ಅಂತ ಹೇಳ್ತೇವೆ. ಕುಮಾರಯತಿ ಕ್ರೀಡತಿ ಅಂದರೆ ಏನರ್ಥ? ಮಕ್ಕಳು ತಮ್ಮ ಮ್ಯಾಕ್ಸಿಮಮ್ ಟೈಮನ್ನು ಆಟದಲ್ಲೇ ಇನ್ವಾಲ್ವ್ ಮಾಡ್ತಾರೆ, ಆಟ ಚಟುವಟಿಕೆಯಲ್ಲಿ ಇನ್ವಾಲ್ವ್ ಆಗಬೇಕು. ಹೌದು. ಸೊ ಈ ರೀತಿ ಆಟ ಆಡೋದ್ರಿಂದ ಅವರ ಮಸಲ್ಸ್ ಆಕ್ಟಿವ್ ಆಗ್ತದೆ. ಮಸಲ್ ಇನ್ವಾಲ್ವ್ಮೆಂಟ್ ಆಗುವುದರಿಂದ ಕೆಲವು ಹಾರ್ಮೋನ್ಸ್ ಸೆಕ್ರೆಟ್ ಆಗ್ತದೆ. ಆ ಹಾರ್ಮೋನ್ಸ್ ರೋಗ ನಿರೋಧಕ ಶಕ್ತಿಯನ್ನು ಬಹಳಷ್ಟು ಹೆಚ್ಚು ಮಾಡ್ತದೆ. ಈಗ ಡಾಕ್ಟ್ರೇ ಈ ನಡುವೆ ಈಗ ಕಳೆದ 1 ವರ್ಷದಿಂದ ಮಕ್ಕಳು ಮನೆಯಲ್ಲೇ ಇದ್ದಾರೆ. ಒಂದಷ್ಟು ಮಕ್ಕಳಿಗೆ ಆಟ ಚಟುವಟಿಕೆ ಅವಕಾಶ ಸಿಕ್ಕಿರ್ಬೋದು, ಬಹುತೇಕ ಮಕ್ಕಳಿಗೆ ಸಿಕ್ಕಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ಮಕ್ಕಳು ಕೇವಲ ಆನ್ಲೈನ್ ತರಗತಿ ಅಥವಾ ಗ್ಯಾಜೆಟ್ಗೆ ಡಿಪೆಂಡ್ ಆಗಿರ್ತಾರೆ. ಅವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಇಂಥ ಮಕ್ಕಳಿಗೆ ಮತ್ತು ಪೋಷಕರಿಗೆ ಇಂಥ ಮಕ್ಕಳಿಗೆ ನಾವು ಮನೆಯಲ್ಲಿ ಏನು ಮಾಡ್ಬೋದು ಅಂದರೆ ವ್ಯಾಯಾಮದಲ್ಲಿ ಇನ್ವಾಲ್ವ್ ಮಾಡಿಸ್ಬೋದು. ಯಾವುದೇ ಆಗಲಿ, ಸಿಂಪಲ್ ಆಗಿ ವ್ಯಾಯಾಮ ಅಥವಾ ಯೋಗ ಆಗಿರಲಿ. ಹಾಗೆ ಇನ್ನು ನಾವು ದೊಡ್ಡವರು ಏನು ಕೆಲಸ ಮಾಡ್ತೇವೆ ಆ ಕೆಲಸದಲ್ಲಿ ಮಕ್ಕಳನ್ನು ಕೂಡ ನಾವು ಇನ್ವಾಲ್ವ್ ಮಾಡಬೇಕು. ಹಾಗೆ ಇನ್ನೊಂದು ಫ್ಯಾಕ್ಟರ್ಸ್ ಈ ರೋಗ ನಿರೋಧಕ ಶಕ್ತಿಯನ್ನು ಕಡಿಮೆ ಮಾಡುವಂಥದ್ದು ಏನಂದರೆ ಒತ್ತಡ, ಸ್ಟ್ರೆಸ್. ಖಂಡಿತ ಮಕ್ಕಳಲ್ಲಿ ತುಂಬ ಸಿವಿಯರ್ ಆಗಿ ಸ್ಟ್ರೆಸ್ ಕೊಡುವಂಥದ್ದು ಅಥವಾ ಈ ಪ್ರಾಬ್ಲಮ್ಸ್ಗಳನ್ನು ಮಕ್ಕಳ ಮುಂದೆ ಡಿಸ್ಕಸ್ ಮಾಡುವಂಥದ್ದು, ಇದೆಲ್ಲ ನಾವು ಮಕ್ಕಳ ಮುಂದೆ ಮಾಡಬಾರ್ದು. ತಂದೆ ತಾಯಿ ಅಥವಾ ಅವರ ಮನೆಯ ಅಥವಾ ಅವರ ವ್ಯವಹಾರದ ಚಿಂತೆಗಳನ್ನು ಮಕ್ಕಳ ಮುಂದೆ ತಂದು ಹಂಚಿಕೊಳ್ಬಾರ್ದು. ಹಾಗಾಗಿ ಈ ರೀತಿ ಇದೊಂದು ರೀತಿ ನಾವು ಮಕ್ಕಳನ್ನು ಇನ್ವಾಲ್ವ್ ಮಾಡಿ ಅಥವಾ ಮನೆಯಲ್ಲೇ ಆಕ್ಟಿವಿಟೀಸ್ ಅಥವಾ ಮನೆಯಲ್ಲೇ ಮಸಲ್ ಇನ್ವಾಲ್ವ್ಮೆಂಟ್ ಆಗುವಂಥ ಆಟಗಳನ್ನು ಮಕ್ಕಳಲ್ಲಿ ಆಡಿಸಿದರೆ ಈ ರೋಗ ನಿರೋಧಕ ಶಕ್ತಿ ತನ್ನಷ್ಟೇ ಬೆಳೀತಾ ಹೋಗ್ತದೆ. ಇನ್ನೊಂದು ಕಡೆ ಈಗ ಈ ಕೋವಿಡ್ನ ಸಂದರ್ಭದಲ್ಲಿ ತಂದೆ ತಾಯಿಗೆ ಬಂದರೆ ಕೂಡ ಅವರು ಕೂಡ ಒಂದಷ್ಟು ಒತ್ತಡದಲ್ಲಿ ಇರ್ತಾರೆ. ಹೌದು. ಆವಾಗ ಅವರ ಒತ್ತಡ ಕೂಡ ಸಹಜವಾಗಿ ಮಕ್ಕಳಿಗೆ ಟ್ರಾನ್ಸ್ಫರ್ ಆಗುತ್ತೆ. ಕೆಲವೊಮ್ಮೆ ಏನಾಗ್ತದೆ ಅಂದರೆ ಮಿನಿಮಲ್ ಅಮೌಂಟ್ ಆಫ್ ಸ್ಟ್ರೆಸ್ ನಾವು ಏನು ಕೊಡ್ತೇವೆ ಅದು ಪಾಸಿಟಿವ್ ಸ್ಟ್ರೆಸ್, ನಮ್ಮ ಮಕ್ಕಳಿಗೆ ರಕ್ಷಣೆಗೋಸ್ಕರ ಏನು ಕೊಡ್ತೇವೆ ಅದು ಒಳ್ಳೆಯದು. ಆದರೆ ಅದಕ್ಕಿಂತ ಜಾಸ್ತಿ ತುಂಬ ಹೆದರಿಸುವುದು ಅಥವಾ ತುಂಬನೇ ಪ್ರೆಷರ್ ಹಾಕೋದು ಅಂಥದ್ದೆಲ್ಲ ಮಾಡಿದರೆ ಇಮ್ಯುನಿಟಿ ಖಂಡಿತವಾಗಿ ಕಡಿಮೆ ಆಗ್ತಾ ಹೋಗ್ತದೆ ಮಕ್ಕಳಲ್ಲಿ. ಎಸ್ ಡಾಕ್ಟರ್, ನೀವು ಕೊನೆಯದಾಗಿ ಈ ಒಂದು ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿ ಮಾಡೋ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ಮಕ್ಕಳಲ್ಲಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಮಕ್ಕಳಿಗೆ ನಿತ್ಯವಾಗಿ ಹಾಲಿದು ಸೇವನೆ, ಹಾಗೆ ತುಪ್ಪ, ಜೇನುತುಪ್ಪ ಇದು ಮಕ್ಕಳಿಗೆ ಬಹಳ ಅತ್ಯುತ್ತಮ. ಹಾಗೆ ಸೀಸನಲ್ ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಮಕ್ಕಳು ತಿನ್ನಲಿಕ್ಕೆ ಇಷ್ಟಪಡುವುದಿಲ್ಲ. ನಾವು ಏನು ಅವೈಲೇಬಲ್ ಎಲ್ಲರ ಮನೆಯಲ್ಲಿ ಇರ್ತದೆ, ಟೊಮೆಟೊ, ಆನಿಯನ್, ಅದು ಕೂಡ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಬಹಳ ಒಳ್ಳೆಯದು. ನಾವು ನೋಡ್ತೇವೆ ಮಕ್ಕಳು ಏನು ಮಾಡ್ತಾರೆ, ಅವರ ಊಟದ ಪ್ಲೇಟಿಂದ ಅದನ್ನು ಹೆಕ್ಕಿ ಸೈಡಲ್ಲಿ ಇಡ್ತೇವೆ. ಹೌದು. ಆದರೆ ಮಕ್ಕಳಿಗೆ ಆ ದೇಹಕ್ಕೆ ತಲುಪಬೇಕಾದ್ರೆ ಆ ಆನಿಯನ್ ಟೊಮೆಟೊವನ್ನು ಬೇರೆ ವಿಧಾನದಲ್ಲಿ ಸಲಾಡ್ ಆದರೂ ಮಾಡಿ ಅಥವಾ ಗ್ರೈಂಡ್ ಮಾಡಿ ತರಕಾರಿಯಲ್ಲಿ ಹಾಕಿ ಕೊಡ್ಬೋದು. ಇದೇ ರೀತಿ ಡ್ರೈ ಫ್ರೂಟ್ಸ್ ಕೂಡ ಮಕ್ಕಳಿಗೆ ರೋಗ ನಿರೋಧಕ ಶಕ್ತಿಗೆ ಬಹಳ ಒಳ್ಳೆಯದು. ಡ್ರೈ ಫ್ರೂಟ್ಸಲ್ಲಿ ವಿಶೇಷವಾಗಿ ವಾಲ್ನಟ್ಸ್, ಅಂಜೀರ್ ಹೇಳ್ತೇವೆ, ಅದು ಬಹಳ ಒಳ್ಳೆಯದು. ಅದಲ್ಲದೆ ಬಾದಾಮ್ ಹಾಗೆ ಗೋಡಂಬಿ ಅದೆಲ್ಲ ಸಹ ತುಂಬ ಪ್ರಯೋಜನಕಾರಿ ಆಗ್ತದೆ. ಇದು ಈ ಒಂದು ಮಕ್ಕಳಲ್ಲಿ
ರೋಗ ನಿರೋಧಕ ಶಕ್ತಿಯನ್ನು ವೃದ್ಧಿಸುವ ಬಗ್ಗೆ ಮತ್ತು ಅವರ ಈ ಒಂದು ರೋಗ ನಿರೋಧಕ ಶಕ್ತಿಯನ್ನು ಕಾಪಾಡಿಕೊಳ್ಳುವ ಬಗ್ಗೆ ಏನೆಲ್ಲ ಮಾಡಬಹುದು ಅದು ಕೂಡ ಈ ಒಂದು ಆರೋಗ್ಯ ಆಯುರ್ವೇದ ಸೂತ್ರದ ಮೂಲಕ ಅನ್ನೋ ವಿಚಾರವನ್ನು ಇವತ್ತು ಡಾಕ್ಟರ್ ಅಲ್ಮಾಸ್ ತರನ್ನಂ ಅವರು ನಮ್ಮ ಜೊತೆಗೆ ಸವಿವರವಾಗಿ ಹಂಚಿಕೊಂಡಿದ್ದಾರೆ. ನಾನು ಈ ಒಂದು ಶೋವನ್ನು ಸಮಾಪನ ಮಾಡೋ ಸಂದರ್ಭದಲ್ಲಿ ಅವರಿಗೆ ಪ್ರೀತಿಯ ಧನ್ಯವಾದ ಸಮರ್ಪಣೆ ಮಾಡ್ತಾ ಇದ್ದೇನೆ. ಇದು ಆರೋಗ್ಯ ಮಂಥನ, ಕರ್ನಾಟಕ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವಂಥ ಆರೋಗ್ಯ ಮಂಥನ. ಡಾಕ್ಟರ್ ಅಲ್ಮಾಸ್ ತರನ್ನಂ ಅವರು ಸಹಾಯಕ ಪ್ರಾಧ್ಯಾಪಕರು ಈ ಒಂದು ಸಂಸ್ಥೆಯಲ್ಲಿ. ಅವರು ಇವತ್ತು ಮಕ್ಕಳಲ್ಲಿ ಈ ಒಂದು ರೋಗನಿರೋಧಕ ಶಕ್ತಿಯನ್ನು ಯಾವ ರೀತಿಯಲ್ಲಿ ವೃದ್ಧಿಸಬಹುದು ಅನ್ನೋ ಬಗ್ಗೆ ತುಂಬ ವಿವರವಾಗಿ ನಮ್ಮ ಜೊತೆಗೆ ಮಾತಾಡಿದ್ದಾರೆ. ಅವರಿಗೆ ನಾನು ಮತ್ತೊಮ್ಮೆ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಒಂದು ಕಾರ್ಯಕ್ರಮವನ್ನು ಸಮಾಪನ ಮಾಡ್ತಾ ಇದ್ದೇನೆ. ನಮಸ್ಕಾರ.